ಭರತ ಪುತ್ರರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ರಾಷ್ಟ್ರದೇಶ ರಥವ ನಡೆಸು ಭರತ ಪುತ್ರರು ನಾವು ಭಾರತೀಯರು. ಪಂಜಾಬಿನ ಗುಡಿಗಳಲ್ಲಿ ಅಯೋಧ್ಯೆಯ ಮಡಿಲಿನಲ್ಲಿ, ಪಂಜಾಬಿನ ಗುಡಿಗಳಲ್ಲಿ ಅಯೋಧ್ಯೆಯ ಮಡಿಲಿನಲ್ಲಿ ಶಾಂತಿ ಧ್ವಜವ ಹಾರಿಸುವ ಶಾಂತಿ ದೂತರು, ಶಾಂತಿ ಧ್ವಜವ ಹಾರಿಸುವ ಶಾಂತಿ ದೂತರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ರಾಷ್ಟ್ರದೇಶ ರಥವ ನಡೆಸು ಭರತ ಪುತ್ರರು ನಾವು ಭಾರತೀಯರು. ಕಾಶ್ಮೀರದ ಗಡಿಗಳಲ್ಲಿ ಅಸ್ಸಾಮಿನ ಮೇರುಗಳಲ್ಲಿ, ಕಾಶ್ಮೀರದ ಗಡಿಗಳಲ್ಲಿ ಅಸ್ಸಾಮಿನ ಮೇರುಗಳ ರಾಷ್ಟ್ರಭಕ್ತಿ ಸ್ಫುರಿಸುವ ರಾಷ್ಟ್ರನಿಷ್ಠರು, ರಾಷ್ಟ್ರಭಕ್ತಿ ಸ್ಫುರಿಸುವ ರಾಷ್ಟ್ರನಿಷ್ಠರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ರಾಷ್ಟ್ರದೇಶ ರಥವ ನಡೆಸು ಭರತ ಪುತ್ರರು ನಾವು ಭಾರತೀಯರು. ಧರ್ಮಾಂತಕಗಳಲ್ಲಿ ಜಾತಿ ಭರಿತ ಮನಗಳಲ್ಲಿ, ಧರ್ಮಾಂತಕಗಳಲ್ಲಿ ಜಾತಿ ಭರಿತ ಮನಗಳಲ್ಲಿ ಮಾನವತೆಯ ಬೆಳಕಾರಿಸ ಸೂರ್ಯ ಮಿತ್ರರು, ಮಾನವತೆಯ ಬೆಳಕಾರಿಸ ಸೂರ್ಯ ಮಿತ್ರರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ರಾಷ್ಟ್ರದೇಶ ರಥವ ನಡೆಸು ಭರತ ಪುತ್ರರು ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಎಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಮುಂದೆ ಕ್ರಮ ಸಂಖ್ಯೆ 2 ಮಾಣಿಕ್ಯ ಲಕ್ಷ್ಮಿ, ಮಾಣಿಕ್ಯ ಲಕ್ಷ್ಮಿ ಕ್ರಮ ಸಂಖ್ಯೆ 2. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು, ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು, ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು, ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು, ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಭೂಮಂಡಲದ ಆಕಾರವ ನೀಗುವ ಶಕ್ತಿ
ಆಕಾರವ ನೀಗುವ ಶಕ್ತಿಯು ನೀನಾಗು. ಮಾಕರ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಕ್ರಮ ಸಂಖ್ಯೆ 3 ಸ್ವದಾ ಭಟ್. ಕ್ರಮ ಸಂಖ್ಯೆ 3 ಸ್ವದಾ ಭಟ್. ರಂಗೋಲಿ ಸ್ಪರ್ಧೆಯಲ್ಲಿ ಹೆಸರು ಕೊಟ್ಟವರು ದಯಮಾಡಿ ಸಭಾಭವನದ ಒಳಗೆ ಬರಬೇಕು. ಹೆಸರು ಕೊಟ್ಟವರು ದಯಮಾಡಿ ಸಭಾಭವನದ ಒಳಗೆ ಬನ್ನಿ. ಹಲೋ ಹಲೋ, ಒಂದು ಸೂಚನೆ ಇದೆ. ಉದ್ದ ಕಂಬ ಸ್ಪರ್ಧೆಗೆ ಹೆಸರು ಕೊಟ್ಟವರು ತಕ್ಷಣ ರಂಗೋಲಿಗೆ ಹೆಸರು ಕೊಟ್ಟವರು ಚಂದ್ರಿಕಾ, ಹೇಮಾ ಯೋಗೀಶ್ ಎಲ್ಲಿದ್ರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಂದ್ರಿಕಾ ಮತ್ತು ಹೇಮಾ ಯೋಗೀಶ್. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ತರತಮವಿಲ್ಲದ ಸಮರಸ ಭಾವ
ಸ್ವರ್ಗವನಿಲ್ಲೇ ರಚಿಸೋಣ, ಸ್ವರ್ಗವನಿಲ್ಲೇ ರಚಿಸೋಣ. ಮೇಲು ಕೀಳುಗಳ ಕಿತ್ತೊಗೆದು ಸರ್ವ ಸಮಾನತೆ ಸಾಧಿಸುವ ಏಳು ಬೀಳುಗಳ ಹಾದಿಯಲಿ ಎದೆಗೊಂದದೆ ನಾವು ಮುನ್ನಡೆವ, ಎದೆಗೊಂದದೆ ನಾವು ಮುನ್ನಡೆವ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ಮಾನವ ನಿರ್ಮಿತ ವೇದಗಳು ಧರ್ಮದ ಅನುಮತಿ ಅದಕ್ಕಿಲ್ಲ. ನಾಡಿನ ನೈಜ ಸುಧಾರಣೆಗೆ ಅನ್ಯರ ಆಶ್ರಯ ಬೇಕಿಲ್ಲ, ಅನ್ಯರ ಆಶ್ರಯ ಬೇಕಿಲ್ಲ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ಜಾತೀಯತೆಯನ್ನು ಕಿತ್ತೊಗೆದು ರಾಷ್ಟ್ರೀಯತೆಯನ್ನು ಬಲಪಡಿಸಿ ಹಿಂದುತ್ವದ ಹೊಂಬೆಳಕಿನಲಿ ಕತ್ತಲ ಕಾಲವ ಕೊನೆಗೊಳಿಸಿ, ಕತ್ತಲ ಕಾಲವ ಕೊನೆಗೊಳಿಸಿ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ, ಅಭಿನವ ಭಾರತ ಕಟ್ಟೋಣ, ಅಭಿನವ ಭಾರತ ಕಟ್ಟೋಣ. ಕ್ರಮಸಂಖ್ಯೆ 5 ವೈಭವಲಕ್ಷ್ಮಿ ವಿ ಆಚಾರ್ಯ. ವೈಭವಲಕ್ಷ್ಮಿ ವಿ ಆಚಾರ್ಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಬಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆ ಬಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆ ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ ಸಮೀಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬರವ ಮುರಿವೆ ಛಲದಲ್ಲಿ. ಜಗದ ಜನನಿ ಭಾರತ ಇದೆ ಕೇಳಿ ನಲಿಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆ ಬಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರ ನೀಡುವೆನು ಬಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಕ್ರಮಸಂಖ್ಯೆ 6 ಅಜಿತೇಶ್ ಜೆ.ಎಂ. ಅಜಿತೇಶ್ ಜೆ.ಎಂ. ಸರಳ ಶಕ್ತಿಗೆ ಹೆಸರು ಕೊಟ್ಟವರು ನಟರಾಜ ವೇದಿಕೆಗೆ ಹೋಗಬೇಕಾಗಿತ್ತು ಹೇಳ್ತಾ ಇದ್ದೇವೆ. ಸರಳ ಶಕ್ತಿಗೆ ಹೆಸರು ಕೊಟ್ಟವರು ದಯಮಾಡಿ ನಟರಾಜ ವೇದಿಕೆಗೆ ಹೋಗಬೇಕು. ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ಮನದಲ್ಲಿ ಮೂಡಿಪ ಭಾವವೇ ನೂತನ ಅನುಪಮ ಉತ್ತುಂಗ, ಅನುಪಮ ಉತ್ತುಂಗ. ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ಮನದಲ್ಲಿ ಮೂಡಿಪ ಭಾವವೇ ನೂತನ ಅನುಪಮ ಉತ್ತುಂಗ, ಅನುಪಮ ಉತ್ತುಂಗ.
ಹಿಮಗಿರಿಯ ಶೃಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು. ಹಿಂದುವಿನುನ್ನತಿಯ ವನತಿಗೆ ಸಾಕ್ಷಿ ಹಿಮಾದ್ರಿಯ ಶಿಖರಗಳು. ಅಂಜುವ ಎದೆಯಲ್ಲಿ ಧೈರ್ಯದಿ ಪಂಜನ್ ಹುರಿಸುವ ಮಂಜಿನ ಮಹಲುಗಳು. ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಆಸುರಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗೀರಥಿ. ಭಾರತ ಮಾತೆಯ ಸಂಘದಲ್ಲಿ ಧನ್ಯತೆಯಾತಿಹ ಭಾಗ್ಯವತೆ. ಹಿಂದೂ ದೇಶದ ಕಣಕಣ ಜನಮ ಪಾವನಗೊಳಿಸಿಹ ಪುಣ್ಯವತಿ. ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವವೇ ನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ. ಕ್ರಮ ಸಂಖ್ಯೆ 7 ಹರ್ಷಿತಾ. ದೇಶ 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 ನಮ್ಮದು. ದೇಶ 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 ನಮ್ಮದು. ಹಿಂದೆ ಕಣಿವೆ ಕೈಲಾಸ ಗಿರಿಯ ನಮ್ಮದು. ಹಿಂದೆ ಕಣಿವೆ ಕೈಲಾಸ ಗಿರಿಯ ನಮ್ಮದು. ದೇಶ 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 ನಮ್ಮದು. ದೇಶ 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 ನಮ್ಮದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನಮ್ಮದು. ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಯ ಕಾಡವಳು ಬೆಳೆದು ನಿಂತವನ ತೆರೆಯೋ ಕಣ್ಗೊಳಿಪ ಬೃಂದಾವನ. ಎಲ್ಲ ನಮ್ಮದು ಎಲ್ಲ ನಮ್ಮದು. ದೇಶ 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 ನಮ್ಮದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವೇಶ ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಕೆ. ಎಲ್ಲ ನಮ್ಮದು ಎಲ್ಲ ನಮ್ಮದು. ದೇಶ 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 ನಮ್ಮದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವನಿ ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ. ಎಲ್ಲ ನಮ್ಮದು ಎಲ್ಲ ನಮ್ಮದು. ದೇಶ 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 ನಮ್ಮದು. ಇಲ್ಲಿ ಯಾರಾದರೂ ಹೆಸರು ಕೊಡುವವರಿಗೆ ದಯಮಾಡಿ ಬಂದು ಇಲ್ಲಿ ಹೆಸರು ಕೊಡಬೇಕು. ದೇಶಭಕ್ತಿ ಗೀತೆ
ಶಕ್ತಿ, ಮಡಿಕೆ ಒಡೆಯುವುದು, ದೇಶಭಕ್ತಿ ಗೀತೆ, ಜಾನಪದ ಗೀತೆ, ನಿಧಾನ ಗತಿ ಸೈಕಲ್ ರೇಸ್, ಅಡ್ಡಕಂಬ, ಭಗವದ್ಗೀತೆ ಕಂಠಪಾಠ, ಭಕ್ತಿಯೋಗ, 12ನೇ ಅಧ್ಯಾಯದ 1ರಿಂದ 12 ಶ್ಲೋಕಗಳು. ಈಗ ಸ್ಮರಣಾಶಕ್ತಿ ಸ್ಪರ್ಧೆಯಲ್ಲಿ ಸೇರಲಿಚ್ಛಿಸುವವರು ದಯವಿಟ್ಟು ನಟರಾಜ್ ವೇದಿಕೆಯ ಒಳಗಡೆ ಉಪಸ್ಥಿತ ಇರತಕ್ಕದ್ದು. ಸ್ಮರಣಾಶಕ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರು ನಟರಾಜ್ ವೇದಿಕೆಯ ಒಳಗಡೆ ಬರತಕ್ಕದ್ದು. ಶಿಲ್ಪಾ ಎಸ್ ನಾಯಕ್, ವೈಭವಿ ಲಕ್ಷ್ಮಿ, ವಿ.ಬಿ. ಆಚಾರ್ಯ, ಧೃತಿ ಜಿ.ಎಸ್., ಹರ್ಷಿತಾ ಕೃಷ್ಣನಗರ. ಈಗ ಭಕ್ತಿಗೀತೆಯ ಸ್ಪರ್ಧೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಕ್ರಮ ಸಂಖ್ಯೆ 1 ಜಿ.ಎಸ್. ಹರಿ ಓಂ. ಮಡಿಕೆ ಒಡೆಯುವುದು ಮಕ್ಕಳಿಗೆ. ದಯವಿಟ್ಟು ಈ ಸ್ಪರ್ಧಾಳುಗಳು ತಯಾರಿರಬೇಕು. ಕವನ್, ಹರ್ಷಿತಾ ಕೃಷ್ಣನಗರ, ಪವನ್, ನಿತಿನ್, ರಾಹುಲ್, ತನುಷ್, ನರೇಶ್, ಪ್ರಣಮ್, ಭುವನ್, ಲಾವಣ್ಯ. ಕವನ್, ಹರ್ಷಿತಾ, ಪವನ್, ನಿತಿನ್, ರಾಹುಲ್, ತನುಷ್, ನರೇಶ್, ಪ್ರಣಮ್, ಭುವನ್, ಲಾವಣ್ಯ. ದಯವಿಟ್ಟು ಮಡಿಕೆ ಒಡೆಯುವುದು ಮಕ್ಕಳಿಗೆ. ದಯವಿಟ್ಟು ಸ್ಪರ್ಧಾಳುಗಳು ತಯಾರಿರಬೇಕು. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪದೀಪ ಹಚ್ಚಿರೆ, ಧಾನ್ಯಲಕ್ಷ್ಮಿಗೆ ನೀವು ಧೂಪದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯ ತಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪವಳೆ ಹರಿಸಿ ಹರುಷ ಸುಖವ ತೋರಮ್ಮ, ಹಾಲು ತುಪ್ಪವಳೆ ಹರಿಸಿ ಹರುಷ ಸುಖವ ತೋರಮ್ಮ. ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಶ್ರೀರಾಭಿತನೈ ಆನಂದ ನಿಧೈ ವಿಷ್ಣು ಪ್ರಿಯೇ ಬಾರೇ, ಕಮಲ ನಯನೆ ನಿಜ ಕಮಲ ವದನೆ ಕಮಲಾಕ್ಷವಲ್ಲದೆ ಬಾರೆ. ಪುಷ್ಪ ಸುಗಂಧಿನಿ ಹರಿಣ ವಿಲೋಚಿನಿ ಕರುಣೆಯನ್ನು ತೋರೆ, ಪುಷ್ಪ ಸುಗಂಧಿನಿ ಹರಿಣ ವಿಲೋಚಿನಿ ಕರುಣೆಯನ್ನು ತೋರೆ. ಅನಂತ ರೂಪಿಣಿ ಚಿರಸುಖದಾಯಿನಿ ಇಷ್ಟಾರ್ಥವನೇ ತಾರೆ, ಅನಂತ ರೂಪಿಣಿ ಚಿರಸುಖದಾಯಿನಿ ಇಷ್ಟಾರ್ಥವನೇ ತಾರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಚಪ್ಪಾಳೆ. ಕ್ರಮ ಸಂಖ್ಯೆ 2 ಮಾನ್ಯಲಕ್ಷ್ಮಿ. जय राधा माधव, जय कुंज बिहारी,
जय राधा माधव जय कुंज बिहारी जय गोपी जन वल्लभ जय गोपी जन वल्लभ जय गिरिवरधारी जय राधा माधव जय कुंज बिहारी यशोदनंदन ब्रज जन रंजन यशोदनंदन ब्रज जन रंजन यशोदनंदन ब्रज जन रंजन यशोदनंदन ब्रज जन रंजन यमुना तीर वनचारी जय राधा माधव जय कुंज बिहारी जय राधा माधव जय कुंज बिहारी हरे कृष्णा कृष्ण कृष्ण हरे 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 कृष्णा कृष्ण कृष्ण हरे 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 कृष्णा हरे राम हरे कृष्णा हरे कृष्णा हरे राम हरे कृष्णा जय जय कृष्ण कृष्ण जय 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 कृष्ण कृष्ण जय 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 कृष्ण कृष्ण जय कृष्ण कृष्ण जय कृष्ण कृष्ण जय 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 कृष्ण कृष्ण जय 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 कृष्ण कृष्ण जय 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 कृष्ण कृष्ण जय कृष्ण जय कृष्ण कृष्ण जय जय कृष्ण कृपा निधि करुणावारिधि हरिबर भंजन श्री कृष्ण कृष्ण कृपा निधि करुणावारिधि हरिबर भंजन श्री कृष्ण जय जय कृष्ण कृष्ण जय 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 कृष्ण कृष्ण जय 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 कृष्ण कृष्ण जय कृष्ण कृष्ण जय कृष्ण कृष्ण जय 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 कृष्ण कृष्ण जय 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 कृष्ण कृष्ण जय 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 कृष्ण कृष्ण जय कृष्ण कृष्ण जय कृष्ण जय 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 राधा माधव जय कुंज बिहारी जय राधा माधव जय कुंज बिहारी ಚಪ್ಪಾಳೆ K19 MB 4860 4160 ಈ ಓಮಿನಿ ಕಾರನ್ನು ಈಗಲೇ ಅಲ್ಲಿಂದ ತೆರವುಗೊಳಿಸಬೇಕು. ಯಾಕಂದರೆ ಮಡಿಕೆ ಹೊಡೆಯುವ ಸ್ಪರ್ಧೆ ಇದೆ. ದಯಮಾಡಿ MB 4860 ಇದನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿ. ಕ್ರಮ ಸಂಖ್ಯೆ 3 ಮಾಣಿಕ್ಯ ಲಕ್ಷ್ಮಿ. ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲೆ ನರ್ತನ ನಾದಲೋಲ ಮೋಹನ ರಾಸಲೀಲೆ ನರ್ತನ ನಾದಲೋಲ ಮೋಹನ ಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ವೇಣುಗಾನದಿಂದ ಮೋದ ಚಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ವೇಣುಗಾನದಿಂದ ಮೋದ ಚಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ
ಲೀಲಮೇಘ ಸುಂದರ ವೇಣು ಮಾಧವ ಲೀಲಮೇಘ ಸುಂದರ ವೇಣು ಮಾಧವ ಆರ ಪದಕ ಕಂಕಣ ಸುಂದರ ಆರ ಪದಕ ಕಂಕಣ ಸುಂದರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಕೊರಲ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ ಎಗಲ ಇಟ್ಟ ನವಿಲುಗರಿಯ ಸೊಗಮ ಸಂಗಮ ಕೊರಲ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ ಎಗಲ ಇಟ್ಟ ನವಿಲುಗರಿಯ ಸೊಗಮ ಸಂಗಮ ರಾಧಿಕಾ ಮನೋಹರ ವಾಸುದೇವ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ಪೀತಾಂಬರ ಸುಂದರ ಚಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ. ಕ್ರಮ ಸಂಖ್ಯೆ 4 ಸ್ವದಾ ಭಟ್. ಇದು ದೊಡ್ಡದು ಸಣ್ಣ ಸಿಗ್ತದೆ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗ್ರಣಿಗಳ ವೀರನು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಮೋದಕ ಹಸ್ತದ ಮೂಷಿಕ ವಾಹನ ಮೋದವ ತರುವನು ಅನುದಿನ. ಚೌತಿಯ ಗಣಪನ ನೆನೆದ ತಕ್ಷಣ ಧನ್ಯವಾಗುವುದು ಜೀವನ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗ್ರಣಿಗಳ ವೀರನು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನು ತರುವನು ಶಾಶ್ವತ ಕೀರ್ತಿ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗ್ರಣಿಗಳ ವೀರನು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಕ್ರಮ ಸಂಖ್ಯೆ 5 ವೈಭವಲಕ್ಷ್ಮಿ. ವೈಭವಲಕ್ಷ್ಮಿ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ. ಲಿಂಗದ ರೂಪದಿ ಕಾಶಿಯಿಂದಲೇ ಬಂದು ಪುತ್ತೂರ ನೆಲದಲ್ಲಿ ನೆಲೆಯಾದೆ ನೀ. ಲಿಂಗದ ರೂಪದಿ ಕಾಶಿಯಿಂದಲೇ ಬಂದು ಪುತ್ತೂರ ನೆಲದಲ್ಲಿ ನೆಲೆಯಾದೆ ನೀ. ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ
ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಗಜರಾಜನು ಬಂದು ಸೆಳೆಯಲು ನಿನ್ನನು ಆಚಲನಾದೆಯ ಸ್ವಾಮಿ ಪರಮೇಶ್ವರ ಗಜರಾಜನು ಬಂದು ಸೆಳೆಯಲು ನಿನ್ನನು ಆಚಲನಾದೆಯ ಸ್ವಾಮಿ ಪರಮೇಶ್ವರ ಮುತ್ತನು ಕೆರೆಯಲಿ ಬೆಳೆಸಿದ ಕಾರಣ ಪುತ್ತೂರಾಗುವುದು ಸಪ್ತವಿಭೂಷಣ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಬಿಲ್ವಪತ್ರಾರ್ಚನೆ ರುದ್ರಾಭಿಷೇಕವು ಚೆಲುವ ಸುಗಂಧದ ಧೂಪದೀಪಾರ್ಚನೆ ಬಿಲ್ವಪತ್ರಾರ್ಚನೆ ರುದ್ರಾಭಿಷೇಕವು ಚೆಲುವ ಸುಗಂಧದ ಧೂಪದೀಪಾರ್ಚನೆ ನಿತ್ಯವೂ ಸ್ಮರಿಸುವ ಶರಣರ ಪಾಲಿಪ ಮಹಾಲಿಂಗೇಶ್ವರನೇ ನಿನಗಿದು ವಂದನೆ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಸಂದೀಪ್ ಕುಮಾರ್ ಬರಬೇಕಷ್ಟೇ, ಅವರು ಸ್ಮರಣ ಶಕ್ತಿ ಇದರಲ್ಲಿದ್ದಾರೆ, ಮತ್ತೆ ಅವರು ಬರ್ತಾರೆ, ಅದನ್ನು ಮತ್ತೆ ನಾವು ಗಮನಿಸ್ತೇವೆ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಪುಟ್ಟ ಪಾದ ಊರಿ ನಿಂತ ಗಟ್ಟಿಯಾಗಿ ನಿಂತ ನಮ್ಮ ಪುಟ್ಟ ಪಾದ ಊರಿ ನಿಂತ ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಭಕ್ತರು ಬರುವುದು ನೋಡುವ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಪಂಢರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ, ಪಂಢರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ, ಚಂದ್ರಭಾಗ ಪಿತೈವನಂತೆ, ಚಂದ್ರಭಾಗ ಪಿತೈವನಂತೆ, ಹರಸಿ ರುಕ್ಮಿಣಿ ಪತಿವಳಂತೆ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು.
ಹರಿಯ ಕಂಬಳಿ ಹೊದ್ದಿಹನಮ್ಮ ಹಣೆಗೆ ನಾಮ ಹಚ್ಚಿಹನಮ್ಮ ಹರಿಯ ಕಂಬಳಿ ಹೊದ್ದಿಹನಮ್ಮ ಹಣೆಗೆ ನಾಮ ಹಚ್ಚಿಹನಮ್ಮ ತುಳಸಿ ಮಾಲೆ ಧರಿಸಿಹನಮ್ಮ ತುಳಸಿ ಮಾಲೆ ಧರಿಸಿಹನಮ್ಮ ಪುರಂದರ ವಿಠಲ ನೊಲಿದಾನಮ್ಮ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಇಲ್ಲಿಗೆ ಭಕ್ತಿಗೀತೆ ಸ್ಪರ್ಧೆ ಮುಗಿಯಿತು. ಮುಂದೆ ಜಾನಪದ ಗೀತೆ ಸ್ಪರ್ಧೆ. ಮುಂದೆ ಮಹಿಳೆಯರಿಗೆ ಭಕ್ತಿಗೀತೆ. ಮಹಿಳೆಯರಿಗೆ ಭಕ್ತಿಗೀತೆ ಕ್ರಮ ಸಂಖ್ಯೆ 1 ಪೂಜಾ ಗಣೇಶ್. ಪೂಜಾ ಗಣೇಶ್. ಕ್ರಮ ಸಂಖ್ಯೆ 2 ಪ್ರೇಮಲತಾ ಎಸ್ ನಾಯಕ್. ಕ್ರಮ ಸಂಖ್ಯೆ 3 ಗಾಯತ್ರಿ. ಕ್ರಮ ಸಂಖ್ಯೆ 4 ಸರಸ್ವತಿ ಎನ್. 5 ದೀಪ್ತಿ. ಈಗ ಕ್ರಮ ಸಂಖ್ಯೆ 1 ಪೂಜಾ ಗಣೇಶ್. ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವು ಹರಿ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಬಯಲೊಳಗೆ ಆಲಯವೋ ಆಲಯದಿ ಬಯಲೋ ಬಯಲೊಳಗೆ ಆಲಯವೋ ಆಲಯದಿ ಬಯಲೋ ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವು ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ ಉಸುರಲೆನ್ನಳವಲ್ಲ ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ
ಮಾಯೆಯೊಳಗೋ ನಿನ್ನೋಳು ದೇಹವು ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನೀ ಮಾಯೆಯೊಳಗೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ಧನ್ಯವಾದಗಳು. ಚಪ್ಪಾಳೆ. ಕ್ರಮ ಸಂಖ್ಯೆ 2 ಪ್ರೇಮಲತಾ ಎಸ್ ನಾಯಕ್. ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಮ ಪುರುಷನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಮ ಪುರುಷನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ಬೂರಿ ಬಕುತಿ ಎಂಬ ಭಾರಿಯ ಬೆಳಗಿದ ಬೂರಿ ಬಕುತಿ ಎಂಬ ಭಾರಿಯ ಬೆಳಗಿದ ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಪರಮ ಪುರುಷನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಭಂಗಿಸುವ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಭಂಗಿಸುವ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂಗ್ರಿಯ ಸಂಗದಿ ಮಂಗಳಕರವಾದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಿಮಳದ ಪರಿಮಳದ. ಕ್ರಮ ಸಂಖ್ಯೆ 3 ಗಾಯತ್ರಿ.
ಬಾರು ನನ್ನ ಕೃಷ್ಣನೇ ಬಾರು ಒಂದು ಕಳ್ಳಿ ಪರ್ವತವ ನೀ ಎತ್ತಿರುವೆ ಕೃಷ್ಣನೇ ಬಾರು ನನ್ನ ಕೃಷ್ಣನೇ ಬಾರು ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಕಳ್ಳ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನ ಕಳ್ಳ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನ ಕಳ್ಳ. ಥ್ಯಾಂಕ್ ಯು. ಕ್ರಮ ಸಂಖ್ಯೆ 4 ಸರಸ್ವತಿಯ ಸಂಗೀತ 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 ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರಣಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರಣಿ ಸರಿಗಮ ಪದ ನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರಣಿ ಸರಿಗಮ ಪದ ನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರಣಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರಣಿ ಸರಿಗಮ ಪದ ನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ತುಂಗಾ ತೀರ ವಿಹಾರಿಣಿ ಸಾರಂಗ ವೀಣಾ ನಾದೋಪಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಸರಿಗಮ ಪದ ನಿಸ ಸರಿಗಮ ಪದ ನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರಣಿ ಸಾವಿತ್ರಿ ಗಾಯತ್ರಿ ಸರಸ್ವತಿ ಎಂದೋ ಸಾವಿತ್ರಿ ಗಾಯತ್ರಿ ಸರಸ್ವತಿ ಎಂದೋ ಭಜಿಸಿದರಮ್ಮ ಮುನಿಗಳು ಮುಂದೋ ಸಾವಿತ್ರಿ ಗಾಯತ್ರಿ ಸರಸ್ವತಿ ಎಂದೋ ಭಜಿಸಿದರಮ್ಮ
ಮುನಿಗಳು ಮುಂದೋ ಆದಿಶಂಕರನು ಅರ್ಚಿಸಲಿಂದು ನೆಲೆಸಿದೆ ನೀ ಶೃಂಗೇರಿಗೆ ಬಂದೋ ಆದಿಶಂಕರನು ಅರ್ಚಿಸಲೆಂದೋ ನೆಲೆಸಿದೆ ನೀ ಶೃಂಗೇರಿಗೆ ಬಂದೋ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರೋ ನೀ ಸಂಗೀತ ಸಾಹಿತ್ಯ ಸಮಲೋಚನಿ ಸರಿಗಮ ಪದ ನಿಸ ಸರಿಗಮ ಪದ ನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರೋ ನೀ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರೋ ನೀ ನವರಾತ್ರಿಯಲ್ಲಿ ನಿತ್ಯವೂ ನಿನಗೆ ನವ ನವ ಅಲಂಕಾರ ಭೂಷಣ ಕೊಡುಗೆ ನವರಾತ್ರಿಯಲ್ಲಿ ನಿತ್ಯವೂ ನಿನಗೆ ನವ ನವ ಅಲಂಕಾರ ಭೂಷಣ ಕೊಡುಗೆ ಸೊಬಗನು ಬಣ್ಣಿಸೆ ಮಾತೇ ಇಲ್ಲ ಸಂಗೀತ 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 ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರೋ ನೀ ಸರಿಗಮ ಪದ ನಿಸ ಸರಿಗಮ ಪದ ನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ಹೃದಯ ನಿವಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರೋ ನೀ ಕ್ರಮ ಸಂಖ್ಯೆ 5 ದೀಪ್ತಿ ದೀಪ್ತಿ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಬೇಡಿದೆ ನಿನ್ನ ಆಸರೆಯ ಆಳಿಸು ಬಾರಯ್ಯ ಈ ಮೊರೆಯ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಕರೆದಾಗ ಎದುರಿಗೆ ಬರುವೆ ಬಯಸೋರ ಮನದಲ್ಲಿರುವೆ ವರ ನೀಡು ಪುರುಷೋತ್ತಮ ಕೃಷ್ಣ 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನಗೊಂದು ಇದೆ ಭಿನ್ನಹ ಕೃಷ್ಣ ಬಾರು ಬಾರು ಏನು ನಾಥ ಸ್ವರಗಳ ಹರಿಸು ಪ್ರಾಣದೇವಾಂಜನೇಯ ಬಯಕೆಯು ತಿಳಿಸು ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನ
ಅವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಕೇಳಿದೆ ನಿನ್ನ ಆಸರೆಯ ಆಲಿಸು ಬಾರಯ್ಯ ಈ ಮೊರೆಯ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ಮಕ್ಕಳ ಮಡಿಕೆ ಹೊಡೆಯುವ ಸ್ಪರ್ಧೆ ಕವನ್ ಹರ್ಷಿತಾ ಪವನ್ ನಿತಿನ್ ರಾಹುಲ್ ತನುಷ್ ನರೇಶ್ ಪ್ರಣಮ್ ಭುವನ್ ಲಾವಣ್ಯ ಸಂದೀಪ್ ಕುಮಾರ್ ಮಾಣಿಕ್ಯಲಕ್ಷ್ಮಿ ದಯವಿಟ್ಟು ಮಕ್ಕಳೆಲ್ಲರೂ ಅಲ್ಲಿ ಸ್ಪರ್ಧಾ ಸ್ಥಳಕ್ಕೆ ಹೋಗಬೇಕು. ದಯವಿಟ್ಟು ಈಗ ಪ್ರಾರಂಭ ಮಾಡ್ತಾರೆ. ರವಿಯವರು ಇದನ್ನು ನಿರ್ವಹಿಸ್ತಾರೆ. ಗುಂಡೆಸತ ಸ್ಪರ್ಧೆ ಮಹಿಳೆಯರಿಗೆ ಮಮತಾ ಕೃಷ್ಣನಗರ, ಗೀತಾಶ್ರೀ, ಮಾನ್ಯಲಕ್ಷ್ಮಿ, ದೀಪ್ತಿ, ರಮ್ಯಾ, ಪುಷ್ಪಾವತಿ, ಪ್ರಸ್ವಿತ್. ಗುಂಡೆಸತ ಸ್ಪರ್ಧೆ ಮಹಿಳೆಯರಿಗೆ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಧೃತಿ ಗ್ರೀಎಸ್, ಪ್ರಭಾ ಭಟ್, ಅಜಿತೇಶ್. ದಯವಿಟ್ಟು ಮಕ್ಕಳು ಚಿತ್ರ ಬಿಡಿಸುವ ಸ್ಪರ್ಧೆ ಧೃತಿ ಗ್ರೀಎಸ್, ಪ್ರಭಾ ಭಟ್, ಅಜಿತೇಶ್. ಇವರು ನಟರಾಜ ವೇದಿಕೆಯ ಅಲ್ಲಿ ಉಪಸ್ಥಿತರಿರಬೇಕು. ಮೋಹಿನಿ ಎಸ್ ಅವರು ಇದನ್ನು ನಿರ್ವಹಿಸ್ತಾರೆ. ಗುಂಡೆಸತ ಮಹಿಳೆಯರಿಗೆ ಮಮತಾ ಕೃಷ್ಣನಗರ, ಗೀತಾಶ್ರೀ, ಮಾನ್ಯಲಕ್ಷ್ಮಿ, ದೀಪ್ತಿ, ರಮ್ಯಾ, ಪುಷ್ಪಾವತಿ, ಪ್ರಸ್ವಿತ್ ಇವರೆಲ್ಲ ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು. ರೂಪೇಶ್ ಇದನ್ನು ನಿರ್ವಹಿಸುತ್ತಾರೆ. ಕ್ರಮ ಸಂಖ್ಯೆ 6 ಪ್ರಣಮ್ಯ.
ಹೇ ಹರಿ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಏಕೆ ಮಲಗಿ ಹೇ ಹರಿ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಏಕೆ ಮಲಗಿ ಹೇ ಹರಿ ಏನು ಆಯಾಸ ತಮನೊಡನೆ ಹೋರಾಡಿ ತಪಿಸಿ ಮೈ ಬೆವರಿತೋ ಅಮೃತ ಮತನದ ಗಿರಿಯು ಅತಿ ಭಾರವಾಯ್ತೋ ತಮನೊಡನೆ ಹೋರಾಡಿ ತಪಿಸಿ ಮೈ ಬೆವರಿತೋ ಅಮೃತ ಮತನದ ಗಿರಿಯು ಅತಿ ಭಾರವಾಯ್ತೋ ರಮಣೀಯನು ತರುವಾಗ ರಣರಂಗ ಬಹಳಾಯ್ತೋ ರಮಣೀಯನು ತರುವಾಗ ರಣರಂಗ ಬಹಳಾಯ್ತೋ ಅಮರರಿ ಪುವನು ಸೀಳೆ ಕರಸೋತಿತೋ ಅಮರರಿ ಪುವನು ಸೀಳೆ ಕರಸೋತಿತೋ ಏಕೆ ಮಲಗಿ ಹೇ ಹರಿ ಏನು ಆಯಾಸ ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತೋ ಅಪವಿತ್ರ ನಡಗಿಸಲು ಅಧಿಕ ಶ್ರಮವಾಯ್ತೋ ಚಪಲೆಯರನ ಮೋಹಿಸಲು ಉಪಟಳವು ಬಹಳಾಯ್ತೋ ಅಪವಿತ್ರ ನಡಗಿಸಲು ಅಧಿಕ ಶ್ರಮವಾಯ್ತೋ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದೆನ್ನ ಕಡೆ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದೆನ್ನ ಕಡೆ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಏಕೆ ಮಲಗಿ ಹೇ ಹರಿ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಏಕೆ ಮಲಗಿ ಹೇ ಹರಿ ಏನು ಆಯಾಸ. ಮಹಿಳಾ ವಿಭಾಗದ ಗುಂಡು ಸದ್ಯಕ್ಕೆ ಇಲ್ಲಿ ಹೆಸರನ್ನು ನೋಂದಿಸಿಕೊಳ್ಳಲು ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಮಹಿಳಾ ವಿಭಾಗದ ಗುಂಡು ಸದ್ಯದ ಈ ಸ್ಪರ್ಧೆಯನ್ನು ನಾವೀಗ ಆರಂಭ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ನಮ್ಮನೆಗೆ ಸಹಕರಿಸಿ. ಕ್ರಮ ಸಂಖ್ಯೆ 7 ಶಿಲ್ಪಾಕ್ಕೆ ಶಿಲ್ಪ ತಾನಾ ತನನನಾ ತಾನಾ ತನನನಾ ಕೃಷ್ಣ ಜನಾರ್ದನ ಹರೇ ಕೃಷ್ಣ ಜನಾರ್ದನ ಯದುನಂದನ ಕೃಷ್ಣ ಮಧುಸೂದನ ಯದುನಂದನ ಕೃಷ್ಣ ಮಧುಸೂದನ ಗೋಪಿಕಾ ವಲ್ಲಭ ರಾಧಾರಮಣ ಕೃಷ್ಣ ಜನಾರ್ದನ ಹರೇ ಕೃಷ್ಣ ಜನಾರ್ದನ ನಂದಗೋಪಾಲ ಗೋಪಾಲ ಬಾಲ ಮುರಳೀಧರ ರಾಧೆ ಗೋಪಾಲ ನಂದನ ಬಾಲ ಶ್ಯಾಮ ಸುಂದರ ನಂದೆ ಗೋಪಾಲ ಗೋಪಾಲ ಬಾಲ ಮುರಳೀಧರ
राधे गोपाल नंदन बाला श्याम सुंदर कृष्ण जनार्दन हरे कृष्ण जनार्दन गोपिका बाला यदुवीरा कंस विध्वंसना तिलक धारा यदुनंदा कंस विध्वंसना देवकी बाला यदुवीरा कंस विध्वंसना यदु हे अनंत मधुसूदनाय हे अनंत समुद्रमतनाय कृष्ण 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 गोपिका वल्लभ राधा रमण नंद गोपाल गोपाल बाला मुरलीधर राधे गोपाल नंदन बाला श्याम सुंदर कृष्ण जनार्दन हरे कृष्ण जनार्दन कृष्ण जनार्दन हरे कृष्ण जनार्दन यदुनंदन कृष्ण मधुसूदन यदुनंदन कृष्ण मधुसूदन गोपिका वल्लभ राधा रमण कृष्ण जनार्दन हरे कृष्ण जनार्दन कृष्ण जनार्दन हरे कृष्ण जनार्दन ಚಪ್ಪಾಳೆ ಕ್ರಮ ಸಂಖ್ಯೆ 8 ಪ್ರಭಾ अपने आवकुलवो ರಂಗಾರಿಯಲಾಗದು ಆವಕುಲವೋ ರಂಗಾರಿಯಲಾಗದು ಆವಕುಲವೊಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವಕುಲವೊಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ ಆವಕುಲವೋ ರಂಗಾರಿಯಲಾಗದು ದೇವ ಮಹಿಳೆಯರ ಭಕ್ತಿಗೀತೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಮುಂದೆ ಭಕ್ತಿಗೀತೆ ಮಕ್ಕಳಿಗೆ ಅದರಲ್ಲಿ ಹುಡುಗ ಉಳಿದಿದ್ದಾರೆ, ಅವರು ಸಂದೀಪ್ ಕುಮಾರ್ ಅವರು ಬರಬೇಕು. ಸಂಖ್ಯೆ 6 ಸಂದೀಪ್ ಕುಮಾರ್. विठ्ठल पांडुरंग विठ्ठल पांडुरंग विठ्ठल पांडुरंग विठ्ठल विठ्ठल पांडुरंग विठ्ठल पांडुरंग विठ्ठल पांडुरंग विठ्ठल शंखचक्रधर वैजयंतीधर पीतांबरधर गोवर्धनोद्धार शंखचक्रधर वैजयंतीधर पीतांबरधर गोवर्धनोद्धार तुलसी वाला शोभित गाल तुलसी वाला शोभित गाल गरुड गमन हरि पंकजनाभ गरुड गमन हरि पंकजनाभ गरुड गमन हरि पंकजनाभ विठ्ठला हे रे पंढरी राया विठ्ठला
ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಮಸ್ತಕಲಿಂಗ ಸ್ವರೂಪಲಿಂಗ ರೂಪಭಾಂಗ ಸಜ್ಜನ ಸಂಗ ರೂಪಭಾಂಗ ಸಜ್ಜನ ಸಂಗ ಯದುಕುಲ ತಿಲಕ ಮನ್ಮಥ ಜನಕ ರುಕ್ಮಿಣಿ ಕಾಂತ ರೂಪ ಅನಂತ ರುಕ್ಮಿಣಿ ಕಾಂತ ರೂಪ ಅನಂತ ಜನನಿ ಜನಕ ತುಜೆ ಮಾವಕಲೇನ ಜನನಿ ಜನಕ ತುಜೆ ಮಾವಕಲೇನ ಜನನಿ ಜನಕ ತುಜೆ ಮಾವಕಲೇನ ವಿಠ್ಠಲ ರೇ ಪಂಡರಿ ರಾಯ ವಿಠ್ಠಲ ರೇ ಪಂಡರಿ ರಾಯ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ತ್ರಿಭುವನ ರೂಪ ವಿಶ್ವಸ್ವರೂಪ ಭವಭಯತಾಪ ಹರಿತಿ ಪಾಪ ತ್ರಿಭುವನ ರೂಪ ವಿಶ್ವಸ್ವರೂಪ ಭವಭಯತಾಪ ಹರಿತಿ ಪಾಪ ರುಕ್ಮಿಣಿ ಕಾಂತ ರೂಪ ಅನಂತ ರುಕ್ಮಿಣಿ ಕಾಂತ ರೂಪ ಅನಂತ ಜನನಿ ಜನಕ ತುಜೆ ಮಾವಕಲೇನ ಜನನಿ ಜನಕ ತುಜೆ ಮಾವಕಲೇನ ಜನನಿ ಜನಕ ತುಜೆ ಮಾವಕಲೇನ ವಿಠ್ಠಲ ರೇ ಪಂಡರಿ ರಾಯ ವಿಠ್ಠಲ ರೇ ಪಂಡರಿ ರಾಯ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ. ಇಲ್ಲಿಗೆ ಭಕ್ತಿಗೀತೆ ಕಾರ್ಯಕ್ರಮ ಮುಗಿಯಿತು. ಮಹಿಳೆಯರ ಭಕ್ತಿ ಕೈದು ಕಾರ್ಯಕ್ರಮ ಕೂಡ ಮುಗಿಯಿತು. ಯಾರಾದ್ರೂ ಹೆಸರು ಕೊಡಲಿಕ್ಕಿದ್ರೆ ದಯಮಾಡಿ ಆದಷ್ಟು ಬೇಗ ಬರಬೇಕು, ಇಲ್ಲದೆ ಇಲ್ಲಿಗೆ ಮುಕ್ತಾಯಗೊಳ್ತಾನೆ. ಮಹಿಳಾ ವಿಭಾಗದ ಗುಂಡೆ ಸದ್ಯಕ್ಕೆ ಆದಷ್ಟು ಬೇಗ ಅಲ್ಲಿ ಸಜ್ಜಾಗಬೇಕು. ರಮ್ಯಾ ಇವರ ಹತ್ರ ಲಿಸ್ಟ್ ಇದೆ, ದಯವಿಟ್ಟು ಲಿಸ್ಟ್ ತಗೊಳ್ಳಿ. ಮಹಿಳಾ ವಿಭಾಗದ ಗುಂಡೆ ಸದ್ದ ಸ್ಪರ್ಧೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗ್ತದೆ. ದಯವಿಟ್ಟು ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಾಗೆಯೇ ಅಲ್ಲಿ ಮಕ್ಕಳ ವಿಭಾಗದ ಮೊಸರು ಕುಡಿಕೆ ಹೊಡೆಯುವ ಸ್ಪರ್ಧೆ ಕೂಡ ನಡೀತಾ ಇದೆ. ಸ್ಪರ್ಧೆ ನಡೆಯುವ ಸ್ಥಳದ ಬೌಂಡರಿ ಸುತ್ತ ದಯವಿಟ್ಟು ಆಚೆ ಈಚೆ ಹೋಗಬೇಡಿ. ಮೊಸರು ಕುಡಿಕೆ ಹೊಡೆಯುವಲ್ಲಿ ತಮ್ಮ ತಮ್ಮ ತಲೆಯನ್ನು ಕಾಪಾಡಿಕೊಳ್ಳಿ. ಮಹಿಳಾ ವಿಭಾಗದ ಗುಂಡೆ ಸುತ್ತಕ್ಕೆ ದಯವಿಟ್ಟು ಎಲ್ಲರೂ ಅಲ್ಲಿ ಸಜ್ಜಾಗಬೇಕು. ಮಹಿಳಾ ವಿಭಾಗದ ಗುಂಡೆ ಸುತ್ತ ಸ್ಪರ್ಧೆ ನಡೀತಾ ಇದೆ. ಅದರ ಜೊತೆಗೆ ಜಾರುಕನ್ನು ಏರುವುದು, ಮಕ್ಕಳ ನೇತೃತ್ವಕ್ಕೆ ಆಡುವ ಸ್ಪರ್ಧೆ ಕೂಡ ಜೊತೆಗೆ ನಡೀತಾ ಇದೆ. ಸಂಗೀತ ಕುಸ್ತಿ ಸ್ಪರ್ಧೆ, ಗುಂಡೆ ಸತ ಸ್ಪರ್ಧೆ ಆದ ಕೂಡಲೇ ತಕ್ಷಣ ಸ್ಪರ್ಧಾಳುಗಳು ಹಾಜರಿರಬೇಕು. ಗುಂಡೆ ಸತ ಸ್ಪರ್ಧೆ ಆದ ಕೂಡಲೇ
ಸಂಗೀತ ಕುಸ್ತಿ ಸ್ಪರ್ಧೆ ನಡೆಯಲಿಕ್ಕಿದೆ. ಹೆಸರು ಕೊಟ್ಟವರು ಅಂಗಣದಲ್ಲಿ ಹಾಜರಿರಬೇಕು. ಸಂಗೀತ ಕುಸ್ತಿ ಸ್ಪರ್ಧೆಗೆ ಹೆಸರು ಕೊಟ್ಟವರು ಪ್ರೇಮಲತಾ ಎಸ್ ನಾಯಕ್, ಮಮತಾ ರೈ ಅಜ್ಜಿಕಲ್ಲು, ಕವಿತಾ ಜೀವನ್, ಮಮತಾ ಕೃಷ್ಣನಗರ, ಗ್ರೀಷ್ಮಾ, ಗಾಯತ್ರಿ, ದೀಪ್ತಿ, ರಮ್ಯಾ, ಪ್ರಜ್ಞಾ, ಪುಷ್ಪಾವತಿ, ಗೀತಶ್ರೀ, ಸರಸ್ವತಿ. ಕ್ರಮ ಸಂಖ್ಯೆ 4. ಕ್ರಮ ಸಂಖ್ಯೆ 5. ದಯವಿಟ್ಟು ಅಲ್ಲಿ ಸ್ಪರ್ಧೆ ನಡೆಯುವ ಸ್ಥಳದಲ್ಲಿ ಜಾಗೃತಿ ಮಾಡಿಕೊಳ್ಳಿ. ಕ್ರಮ ಸಂಖ್ಯೆ 5. ಕ್ರಮ ಸಂಖ್ಯೆ 5 ಅದು. ಕ್ರಮ ಸಂಖ್ಯೆ 6. ಲಕ್ಷ್ಮೀಯವರು ದಯವಿಟ್ಟು ವೇದಿಕೆ ಬರಬೇಕು. ಕ್ರಮ ಸಂಖ್ಯೆ 6 ಅದು. ಒಂದು ಲಕ್ಷ್ಮೀ ಸಂಖ್ಯೆ 7 ಬೇಳುಪಾಡಿ. ಕ್ರಮ ಸಂಖ್ಯೆ 8 ಅದು. ಕ್ರಮ ಸಂಖ್ಯೆ 7 ಅದು. ಕ್ರಮ ಸಂಖ್ಯೆ 7 ಅದು. ಮುಂದಕ್ಕೆ ಕ್ರಮ ಸಂಖ್ಯೆ 8. ಶ್ರೀಧರ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಶ್ರೀಧರ್. ಕ್ರಮ ಸಂಖ್ಯೆ 9.
ಕ್ರಮ ಸಂಖ್ಯೆ 10 ಕ್ರಮ ಸಂಖ್ಯೆ 10 ಇಲ್ಲ. ಇದು ಕೊನೆಯ ಸುತ್ತು. ಕೊನೆಯ ಸುತ್ತು. ಕ್ರಮ ಸಂಖ್ಯೆ 2 4 ಕ್ರಮ ಸಂಖ್ಯೆ 5 ಶ್ರೀಧರ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಕ್ರಮ ಸಂಖ್ಯೆ 6 ಕ್ರಮ ಸಂಖ್ಯೆ 6 ಅದು ಕ್ರಮ ಸಂಖ್ಯೆ 7 ರೂಪೇಶ್ ಕ್ರಮ ಸಂಖ್ಯೆ 7 ಇಲ್ವಾ? ಮಹಿಳಾ ವಿಭಾಗದ ಗುಂಡು ಸುತ್ತ ಸ್ಪರ್ಧೆ ನಿಂತಿದೆ. ಮೀಟರ್ ಲೆಕ್ಕದಲ್ಲಿ ನಾವು ಬಹುಮಾನವನ್ನು ವಿತರಣೆ ಮಾಡ್ತೇವೆ. ಎಲ್ಲ ವಿಭಾಗಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಮಾತ್ರ. ಪ್ರಥಮ ಮತ್ತು ದ್ವಿತೀಯ.
ಮಹಿಳಾ ವಿಭಾಗದ ಗುಂಡೆಸತದಲ್ಲಿ ಮಡಿಕೆ ಹೊಡೆಯುವ ಸ್ಪರ್ಧೆ ಮಕ್ಕಳಿಗೆ ನಡೀತಾ ಉಂಟು. ದಯವಿಟ್ಟು ಅದನ್ನು ಬೇಗ ಮುಗಿಸಬೇಕಾಗಿ ವಿನಂತಿ. ಅಂತರ ಜಾಸ್ತಿ ಇದ್ದಲ್ಲಿ ಸ್ವಲ್ಪ ಕಡಿಮೆ ಅಂತರವನ್ನು ಕೊಟ್ಟು ಸ್ಪರ್ಧೆಯನ್ನು ಬೇಗ ಮುಗಿಸುವ ಒಂದು ನಿರ್ಣಯ ತಗೊಳ್ಬೇಕು. ಪ್ರತಿ ಸ್ಪರ್ಧೆ ಮುಗಿದ ನಂತರ ಫಲಿತಾಂಶವನ್ನು ಕೊಟ್ಟ ಶೀಟ್ನಲ್ಲಿ ಕೆಳಗಡೆ ಬರೆದು ಕೌಂಟರಿಗೆ ತಲುಪಿಸಬೇಕಾದ್ದು. ಫಲಿತಾಂಶವನ್ನು ಸ್ಪರ್ಧೆ ಮುಗಿದ ನಂತರ ಕೌಂಟರ್ನಲ್ಲಿ ಕೊಡುವಂಥದ್ದು ಗಮನಿಸಬೇಕು. ಪ್ರತಿ ಸ್ಪರ್ಧೆಯ ಫಲಿತಾಂಶವನ್ನು ದಯವಿಟ್ಟು ಕೌಂಟರಲ್ಲಿ ಕೊಟ್ಟು ಸಹಕರಿಸಬೇಕು. ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಜರಿರಬೇಕು. ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ವೇದಿಕೆಯ ಮುಂಭಾಗದಲ್ಲಿ ಹಾಜರಿರಬೇಕು. ಏರ್ಪಾಡುವ ಲಕ್ಷ್ಮೀ ಬೆಳಿತಾಳೆ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಲಕ್ಷ್ಮೀ ಬೆಳಿತಾಳೆ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಆದರಣೀಯ ಭಕ್ತಾಭಿಮಾನಿಗಳೇ, ಕಳೆದ 12 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಲವು ಸಂಘಟನೆಗಳ ವತಿಯಿಂದ ನಡೆಸಲ್ಪಡುವಂತಹ ಒಂದು ಹೆಸರು ಕೊಡಿಕೆ ಉತ್ಸವ ಕಾರ್ಯಕ್ರಮ ಇವತ್ತು ಈಗಾಗಲೇ ಹಲವಾರು ಸ್ಪರ್ಧೆಗಳು ನಡೀತಾ ಇದೆ. ಇನ್ನು ಕೆಲವು ಸ್ಪರ್ಧೆಗಳು ನಡೆಯುತ್ತಿದೆ. ಈ ನಮ್ಮ ಸ್ಪರ್ಧೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸಂಘಟನೆಯೊಂದಿಗೆ ಕೈ ಜೋಡಿಸಿ ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮೊಂದಿಗೆ ಇರುವವರು
ಕವಿತಾ ಹೇಮಕರ್ ಅವರು ನಮ್ಮೊಂದಿಗೆ ಹಲವಾರು ವರ್ಷಗಳಿಂದ ಸಂಘಟನೆಯೊಂದಿಗೆ ಕೈಜೋಡಿಸಿ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಅವರನ್ನ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್ ಆದಂತಹ ಲಕ್ಷ್ಮಣ್ ಬೆಳ್ಳಿಪಾಡು ಇವರು ಶಾಲು ಹೊದಿಸುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ಶಾಲು ಹೊದಿಸಿ ಸನ್ಮಾನಿಸಿದ ಶ್ರೀಯುತ ಲಕ್ಷ್ಮಣ್ ಬೆಳ್ಳಿಪಾಡು ಇವರಿಗೆ ಅಭಿನಂದನೆಗಳು. ಹಲೋ, ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪ್ರಸ್ಮಿತ್ ಇವರು ಪಡೆದುಕೊಂಡಿರುತ್ತಾರೆ. ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪ್ರಸ್ಮಿತ್ ಇವರದು ಪಡೆದುಕೊಂಡಿರುತ್ತಾರೆ. ಇದೀಗ ಮಹಿಳೆಯರ ಸಂಗೀತ ಕುರ್ಚಿ. ಇದೀಗ ನಡೆದ ದೇಶಭಕ್ತಿ ಗೀತೆ ಮಕ್ಕಳಿಗೆ ಪ್ರಥಮ ಬಹುಮಾನ ಸ್ವದಾ ಭಟ್, ದ್ವಿತೀಯ ಬಹುಮಾನ ವೈಭವಿ ಲಕ್ಷ್ಮಿ, ತೃತೀಯ ಅಜಿತೇಶ್. ಭಕ್ತಿಗೀತೆ ಮಹಿಳೆಯರಿಗೆ ಪ್ರಥಮ ಬಹುಮಾನ ಪ್ರಣಮ್ಯ, ದ್ವಿತೀಯ ಪೂಜಾ ಗಣೇಶ್, ತೃತೀಯ ಶಿಲ್ಪಾ ಕೆ. ಭಕ್ತಿಗೀತೆ ಮಕ್ಕಳಿಗೆ ಪ್ರಥಮ ಬಹುಮಾನ ಸ್ವದಾ ಭಟ್, ದ್ವಿತೀಯ ಮಾನ್ಯಲಕ್ಷ್ಮಿ, ತೃತೀಯ ವೈಭವಿ ಲಕ್ಷ್ಮಿ. ಸ್ಮರಣಶಕ್ತಿಯಲ್ಲಿ ಪ್ರಥಮ ಬಹುಮಾನ ಹರ್ಷಿತಾ ಕೃಷ್ಣನಗರ, ದ್ವಿತೀಯ ಧೃತಿ GS, ತೃತೀಯ ಸಂದೀಪ್ ಕುಮಾರ್. ಗುಂಡಸತ ಮಹಿಳೆಯರಲ್ಲಿ ಪುಷ್ಪಾವತಿ ಬಲ್ನಾಡು ಪ್ರಥಮ, ಜಯಶ್ರೀ ಬಲ್ನಾಡು ದ್ವಿತೀಯ, ಚಂದ್ರಾವತಿ ಬಲ್ನಾಡು ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇವರೆಲ್ಲ 6:30ಕ್ಕೆ ಇಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ, ಅಲ್ಲಿಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ತನಕ ಆದ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಎಲ್ಲ ವಿಜೇತರಿಗೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು. ತಾವು ತಮ್ಮಲ್ಲಿ ಒಂದು ವಿನಂತಿ, ಸಂಜೆ ಗಂಟೆ ಸರಿಯಾಗಿ 6:30ಕ್ಕೆ ಇದೇ ನಮ್ಮ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಬಂದು ವಿಜೇತರು ತಮ್ಮ ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಹಾಗೂ ಸರಿಯಾಗಿ 3 ಗಂಟೆಗೆ ಬೆಳೂರಿನಿಂದ ವೈಭವದ ಉತ್ಸವ ನಡೆಯಲಿಕ್ಕಿದೆ, ವೈಭವದ ಶೋಭಾಯಾತ್ರೆ ನಡೆಯಲಿಕ್ಕಿದೆ. ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮಹಿಳೆಯರ ಮಡಿಕೆ ಹೊಡೆಯುವ ಸ್ಪರ್ಧೆ ಇದೀಗ ಜರುಗಲಿಕ್ಕಿದೆ. ಹೆಸರು ಕೊಟ್ಟಂತ ಎಲ್ಲ ಮಹಿಳೆಯರು ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಗೀತ ಕುರ್ಚಿ ಮಹಿಳೆಯರಿಗೆ ನಡೀತಾ ಇದೆ. ಮಹಿಳೆಯರ ಮಡಿಕೆ ಹೊಡೆಯುವ ಸ್ಪರ್ಧೆ ಹೆಸರು ಕೊಟ್ಟ ಎಲ್ಲ ಮಹಿಳೆಯರು ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಸ್ಪರ್ಧೆ ಆರಂಭಗೊಳ್ಳುತ್ತದೆ. ದಯವಿಟ್ಟು ಹೆಸರು ಕೊಟ್ಟ ಎಲ್ಲ ಮಹಿಳೆಯರು ದೇವಸ್ಥಾನದ ಮುಂದಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ
ಗಮನಕ್ಕೆ ಸಮಯದ ಬಹಳ ಅಭಾವ ಇದೆ. ದಯವಿಟ್ಟು ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಹೆಸರುಗೊಟ್ಟವರು ದೇವಸ್ಥಾನದ ಹಿಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಸ್ಪರ್ಧೆ ಆರಂಭಗೊಳ್ಳುತ್ತದೆ. ಮಹಿಳೆಯರು ಬಾಕಿ ಇರುವವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಇದು ಕೊನೆಯ ತರ. ದಯವಿಟ್ಟು ದೇವಸ್ಥಾನದ ಹಿಂಭಾಗ ಬರಬೇಕು. ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲರೂ ದಯವಿಟ್ಟು ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಮೊದಲು ಸಂಗೀತವನ್ನು ಹಾಕ್ತೇವೆ. ಚೇರ್ ಕೊಡಿ. ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಹಿಳೆಯರ ಗಮನಕ್ಕೆ ಒಂದೇಲೆ ಕಷ್ಟ ಹತ್ತಾಕ್ಬೇಕು. ಯಾರು ನಿಂತುಕೊಂಡು ಹೋಗೋದಿಲ್ಲ, ಕುರ್ಚಿ ಬಂದ ಹತ್ತಿರಕ್ಕೆ ಆಗುವ ಸ್ಲೋ ಆಗೋದು ಆ ಥರ ಎಲ್ಲ ಒಂದೇಲೆ ಹೋಗ್ಬೇಕು. ನಾವು ಗಮನಿಸ್ತಾ ಇರ್ತೇವೆ ಇಲ್ಲಿ ಸ್ಪರ್ಧೆ ನಿಬಂಧನೆಗಳಷ್ಟೇ. ನಾವು ಇಲ್ಲಿ ಸಂಗೀತವನ್ನು ಹಾಕ್ತೇವೆ. ಸಂಗೀತ ಆಫ್ ಆದ ಕೂಡಲೇ ತಮ್ಮ ಆಸನವನ್ನು ತಗೊಳ್ಬೇಕು. ಯಾರು ನಿಧಾನವಾಗಿ ಜೋರಾಗಿ ಕುರ್ಚಿ ಹತ್ತಿರವರೆಗೆ ಜೋರಾಗಿ ಹೊಡೆದು ಆ ಥರ ಮಾಡಬಾರ್ದು. ಒಂದೇ ರೀತಿಯಲ್ಲಿ ಇದೊಂದು ಸ್ನೇಹಕ್ಕಾಗಿ ನಮ್ಮ ನಿಕೂಟ. ನಿರ್ಣಾಯಕರ ಗಮನಕ್ಕೆ ಸಂಗೀತ ಆನ್ ಮಾಡೋದ.
ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಹೋಗಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಪ್ರದಕ್ಷಿಣೆ ಬರಬೇಕು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲುಗಳ ಧ್ವನಿ. ದಯವಿಟ್ಟು ಎಲ್ರು ಓಡಬೇಕು. ಓಡದೆ ಹೆಸರು ಕೊಡ್ಲಿಕ್ಕಿಲ್ಲ, ರಿವರ್ಸ್ ಬರ್ಲಿಕ್ಕೂ ಇಲ್ಲ. ಅಲ್ಲಿ ತೀರ್ಪುಗಾರರು ಗಮನಿಸಬೇಕು, ಯಾರು ರಿವರ್ಸ್ ಬರ್ಲಿಕ್ಕಿಲ್ಲ. ಚಲಿಸಿದ್ರೆ ಹಿಂದಕ್ಕಿಲ್ಲ, ಓನ್ಲಿ ಫಾರ್ವರ್ಡ್. ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಎಂದೇ ಭಾಗ್ಯದ ಸಜ್ಜನ ಸಾಧು ಮಜ್ಜಿಗೆಯೊಳಗಿನ ಬೆಣ್ಣೆ ಎಂದೇ ಅದು ಅವರಿಗೆ ಪೂರಕವಾಗಿ ಬೇಡ. ದಯವಿಟ್ಟು ಅದನ್ನು ಗಮನಿಸಿ ತೀರ್ಪುಗಾರರು, ದಯವಿಟ್ಟು. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಯಾರು ಹಿಂದಕ್ಕೆ ಬರ್ಲಿಕ್ಕಿಲ್ಲ, ಮುಂದಕ್ಕೆ ಹೋಗ್ಬೇಕು. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ. ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಡ್ಬೇಕು, ನಿಂತುಕೊಂಡಿಲ್ಲ, ಓಡ್ಬೇಕು. ಅಲ್ಲಿ ರೂಪೇಶ್ ಓಡಿಸ್ಬೇಕು. ನಾನು ಸ್ಪರ್ಧೆಯಲ್ಲಿದ್ದೇನೆ, ಮತ್ತೆ ಮಾಡ್ತೇನೆ. ಅಲ್ಲಿ ಯಾರು ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಓಡ್ಬೇಕು. ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಓಡ್ಕೊಂಡು ಹೋಗ್ಬೇಕು. ಮಧ್ಯಾಹ್ನ ಆಯ್ತಲ್ಲ, ಓಡಿ. ಆ ಚಾರಗಳನ್ನು ಸ್ವಲ್ಪ ದೂರ ಇದೆ, ಆಗ ಓಡ್ತಾರೆ. ಹತ್ತಿರ ಮಾಡಬೇಡಿ, ಚಾರನ್ನು ಹತ್ತಿರ ಮಾಡಬೇಡಿ, ಅದೇ ರೌಂಡಲ್ಲಿ ದೂರಕ್ಕೆ ಇಡಿ. ಇಲ್ಲದೆ ನಡ್ಕೊಂಡು ಹೋಗ್ತಾರೆ, ಹೆಜ್ಜೆ ಮೇಲೆ ಹೆಜ್ಜೆ ನಿಂತಿದೆ ಅಂತ ಹೇಳ್ಕೊಂಡು. ಓಡ್ಬೇಕು. ಇಲ್ಲ, ಓಡಿಸೋ ನಾವು ಪದ್ಯವನ್ನು ನಿಲ್ಲಿಸುವುದಿಲ್ಲ, ಓಡುವವರೆಗೆ ನಾವು ಪದ್ಯ ನಿಲ್ಲಿಸುವುದಿಲ್ಲ. ಓಡ್ಬೇಕು. ಇಲ್ಲ, ನಾವು ಪದ್ಯ ನಿಲ್ಲಿಸಿಲ್ಲ, ನೀವು ನಡ್ಕೊಂಡು ಓಡ್ಬೇಕಷ್ಟೇ. ಸಾಂಗ್ ಪಾಡ್ನಾಗಲೇ ಬೋರ್ಡ್ ನಂಚೋದಿ ಕೊಡು. ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ. ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ. ಹರ ಓಂ ಸದಾ ಶಿವ ಹರಿ ಓಂ ನಾರಾಯಣ. ಹರ ಓಂ ಸದಾ ಶಿವ ಹರಿ ಓಂ ನಾರಾಯಣ. ಪನ್ನಗಭೂಷಣ ಸದಾ ಶಿವ ಪನ್ನಗ ಶಯನ ನಾರಾಯಣ. ಪನ್ನಗಭೂಷಣ ಸದಾ ಶಿವ ಪನ್ನಗ ಶಯನ ನಾರಾಯಣ. ಕೈಲಾಸವಾಸ ಸದಾ ಶಿವ ವೈಕುಂಠವಾಸ ನಾರಾಯಣ. ಕೈಲಾಸವಾಸ ಸದಾ ಶಿವ ವೈಕುಂಠವಾಸ ನಾರಾಯಣ. ಗೌರಿ ಸಮೇತ ಸದಾ ಶಿವ ಲಕ್ಷ್ಮೀ ಸಮೇತ ನಾರಾಯಣ. ಗೌರಿ ಸಮೇತ ಸದಾ ಶಿವ ಲಕ್ಷ್ಮೀ ಸಮೇತ ನಾರಾಯಣ.
ತೀರ್ಪಿದಾರ, ಅವ್ರನ್ನ ಓಡಿಸ್ಬೇಕು, ಅವ್ರು ಓಡ್ತಾ ಇಲ್ಲ. ಚಾರನ್ನು ದೂರ ಇಡಿ, ಚಾರನ್ನು ಹತ್ಯೆ ಮಾಡಬೇಡಿ, ಹತ್ಯೆ ಮಾಡಿದ್ರೆ ನಡ್ಕೊಂಡೇ ಇರ್ತಾರೆ ಅಷ್ಟೇ. ಚಾರ್ ಅದೇ ತರ ಇರಲಿ, ಚಾರ್ ಮಧ್ಯದಲ್ಲಿ ಬಿಗಿರಿ ಮಾತ್ರ, ಅದ್ರ ಹತ್ತಿರ ಮಾಡಬೇಡಿ. ಸಂಕಟಣ್ಣ ಚಾರನ್ನು ಹತ್ಯೆ ಮಾಡಬೇಡಿ, ದೂರ ಇಡಿ. ಅವ್ರು ಓಡ್ಬೇಕು, ಅವ್ರು ಓಡ್ದಿಲ್ಲ. ನಾವು ಓಡೋ ತನಕ ನಾವು ಪದ್ಯ ನಿಲ್ಲಿಸಿಲ್ಲ. ಪಾರ್ವತಿ ರಮಣ ಸದಾ ಶಿವ ಪಾಪ ವಿಮೋಚನ ನಾರಾಯಣ ಭಸ್ಮ ವಿಭೂಷಿತ ಸದಾ ಶಿವ ಶ್ರೀಗಂಧ ಲೇಪಿತ ನಾರಾಯಣ ಭಸ್ಮ ವಿಭೂಷಿತ ಸದಾ ಶಿವ ಶ್ರೀಗಂಧ ಲೇಪಿತ ನಾರಾಯಣ ಅನಾಥ ರಕ್ಷಕ ಸದಾ ಶಿವ ಆಪದಾದವ ನಾರಾಯಣ. ಅನಾಥ ರಕ್ಷಕ ಸದಾ ಶಿವ ಆಪದಾದವ ನಾರಾಯಣ ಚಿನ್ಮಯಾನಂದ ಸದಾ ಶಿವ ಚಿನ್ಮಯ ರೂಪ ನಾರಾಯಣ ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ ಅಂಬುಜನಯನ ನಾರಾಯಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಪಾದ ಪೂಜೆಯ ವೇಳೆಗೆ ಮಡ್ಡಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶರವು ವಿನಾಯಕ ಶರಣಾದ ಬತ್ತೊಯೇ ಶಿವದೇವೇರೆ ನಾ ಬಾಲಿ ಸಂತೋಷ ಕೊರ್ಲೆಯೇ ಶರವು ವಿನಾಯಕ ಶರಣಾದ ಬತ್ತೊಯೇ ಶಿವದೇವೇರೆ ನಾ ಬಾಲಿ ಸಂತೋಷ ಕೊರ್ಲೆಯೇ. ಓಂಕಾರ ರೂಪೋಡು ಝೇಂಕಾರ ಮಲ್ಪಿನ ಓಂಕಾರ ರೂಪೋಡು ಝೇಂಕಾರ ಮಲ್ಪಿನ ಮಹಾಗಣಪತಿ ಅನುದಿನ ಲತಾ ತೊನ್ನೆ ಮಹಾಗಣಪತಿ ಅನುದಿನ ಲತಾ ತೊನ್ನೆ ಅಷ್ಟಗಣಪತಿ ಸುಗಿತನು ಶರವು ವಿನಾಯಕ ಶರಣಾದ ಬತ್ತೊಯೇ ಶಿವದೇವೇರೆ ನಾ ಬಾಲಿ ಸಂತೋಷ ಕೊರ್ಲೆಯೇ. ಇನ್ನಾದ್ರೂ ಅವರು ಓಡಿಸ್ತೀರಾ? 4 ಗಂಟೆ ಎಲ್ಲ ಓಡೋದ್ರೆ ನಾವು ಪದ್ಯ ನಿಲ್ಲಿಸಿಲ್ಲ. ಅವ್ರು ಓಡ್ಬೇಕು ನೋಡಿ, ಹಿರಿಯ ಕೂಡ ಸಾಗಲಿಕ್ಕಿಲ್ಲ ಅಲ್ಲಿ. ಓಡ್ಬೇಕು, ಓಡೋದೇ ಅರಿಗಿಲ್ಲ. ಇಲ್ಲಿ ಪದ್ಯವನ್ನು ನಿಲ್ಲಿಸದೇ ಇಲ್ಲ ನಾವು. ಇನ್ನೂ ಕೂಡ ಓಡೋದ್ರೆ ಖಂಡಿತ ಅದನ್ನು ನಮಗೆ ನೋವಾಗುದಿಲ್ಲ. ಓಡಿ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ.
ಓಡಿಸಿ ತೀರ್ಪುಗಾರರೇ, ಅವರು ಓಡಿದಿಲ್ಲ ಅಂದಿದ್ರೆ ನಾವು ಪದ್ಯ ನೋಡ್ಕೊಂಡು ಓಡ್ಕೊಂಡು ನೋಡ್ತಾನೆ ಇರ್ಲಿ. ಮೂವರ ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಆದಷ್ಟು ಬೇಗ ಹೆಸರನ್ನು ಕೊಟ್ಟವರು ಮಡಿಕೆ ಹತ್ತಿರ ಬರಬೇಕು, ದೇವಸ್ಥಾನದಿಂದ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ಮಡಿಕೆ ಹೊಡೆಯುವ ಸ್ಪರ್ಧೆ ಜಾರು ನಡಿಗೆಯಲ್ಲಿ ದಯವಿಟ್ಟು ಮಕ್ಕಳ ಹೆಸರು ಬೇಡ, ಅದು ದಯವಿಟ್ಟು ಮಕ್ಕಳಿಗೆ ಅಡ್ಡ ನಡಿಗೆ ದಯವಿಟ್ಟು ಬೇಡ. ಅಲ್ಲಿ ನಿರ್ಣಾಯಕರ ಗಮನಕ್ಕೆ ನಾನು ಅಡ್ಡಕಂಬ ನಡಿಗೆಯಲ್ಲಿ ಅಡ್ಡಕಂಬ ನಡಿಗೆ ಮಕ್ಕಳಿಗೆ ಬೇಡ, ದಯವಿಟ್ಟು ಯುವಕರು ಮಾತ್ರ ಅಲ್ಲಿ ಭಾಗವಹಿಸಿ. ಮಹಿಳೆಯರ ಮಡಿಕೆ ಹೊಡೆಯುವ ಸ್ಪರ್ಧೆಗೆ ಹೆಸರು ಗೊತ್ತಾಗ ಆದಷ್ಟು ಬೇಗ ಬರಬೇಕು, ಸಮಯದ ಬಹಳ ಅಭಾವ ಇದೆ. ದಯವಿಟ್ಟು ಮಹಿಳೆಯರು ಸ್ಪರ್ಧೆಗೆ ದೇವಸ್ಥಾನದ ಹಿಂದಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಎಲ್ಲಿದ್ರು ಮಡಿಕೇರಿಯ ಸ್ಪರ್ಧೆ ಕಂಬದ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ರಮ್ಯಾ ಬಲ್ನಾಡು. ಉದ್ದಕಂಬ ಏರುವ ಸ್ಪರ್ಧೆಯಲ್ಲಿ ಲೋಕೇಶ್ ಕೆದಿಲ ಇವರು ವಿಜೇತರಾಗಿರುತ್ತಾರೆ. ಅವರಿಗೆ ನಮ್ಮ ಸಂಘಟನಾ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಉದ್ದಕಂಬ ಏರುವ ಸ್ಪರ್ಧೆಯಲ್ಲಿ ಲೋಕೇಶ್ ಕೆದಿಲ ಎಂಬುವರು ವಿಜೇತರಾಗಿರುತ್ತಾರೆ. ಅವರಿಗೆ ನಮ್ಮ ಸಂಘಟನಾ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಮಮತಾ ಕೃಷ್ಣನಗರ ಮತ್ತು ಗಾಯತ್ರಿ ಯಾರು ಹೆಸರು ಕೊಟ್ಟವರು ಲೈನಲ್ಲಿ ಬರಬೇಕು. ಮಡಿಕೇರಿಯ ಸ್ಪರ್ಧೆ ಪ್ರಾರಂಭದಲ್ಲಿದೆ. ಹೆಸರು ಕೊಟ್ಟವರು ದಯವಿಟ್ಟು ದೇವಸ್ಥಾನದ ಮುಂದಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರೂಪೇಶ್ ಬಲ್ನಾಡ್ ಎಲ್ಲಿಗೆ ಬರಬೇಕು. ರೂಪೇಶ್ ಬಲ್ನಾಡ್ ದಯವಿಟ್ಟು ರೂಪೇಶ್ ಬಲ್ನಾಡ್ ಇಲ್ಲಿ ಬರಬೇಕು. ಅಲ್ಲಿ ಅಡ್ಡಗಮ್ಮ ನಡೆಯುವ ಸ್ಪರ್ಧಾಳುಗಳ ಹೆಸರಲ್ಲಿದೆ. ಸುರೇಶ್ ಹತ್ರ ಇದೆಯಾ? ಅಲ್ಲಿ ಮಕ್ಕಳು ಬೇಕಾ? ಅಲ್ಲಿ ಮಕ್ಕಳಿಗೆ ಅವಕಾಶ ಕೊಡ್ತೀರಾ? ಕೊಡ್ತೀರಿ? ಸರಿ. जगत जननी देवी भवानी जगत जननी देवी भवानी जगत जननी मंदहासिनी आनंददायिनी मंदहासिनी आनंददायिनी मंदहासिनी आनंददायिनी मंदहासिनी आनंददायिनी देवी भवानी जगत जननी देवी भवानी जगत जननी मंगलकारिणी कारुण्य रूपिणी मंगलकारिणी कारुण्य रूपिणी मंगलकारिणी
जगत जननी देवी भवानी जगत जननी मंगलकारिणी कारुण्य रूपिणी मंगलकारिणी कारुण्य रूपिणी नारायणी देवी नारायणी नारायणी देवी नारायणी महिषासुरमर्दिनी अम्बे भवानी महिषासुरमर्दिनी अम्बे भवानी महिषासुरमर्दिनी अम्बे भवानी महिषासुरमर्दिनी अम्बे भवानी देवी भवानी जगत जननी ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾಕು ಅನ್ನಪ್ರಸಾದ ಸ್ವೀಕಾರ ಮಾಡುವವರು ದಯವಿಟ್ಟು ಅಲ್ಲಿ ಅನ್ನಪ್ರಸಾದ ಸೇವೆ ನಡೀತಾ ಇದೆ. ದಯವಿಟ್ಟು ಎಲ್ಲ ಭಕ್ತ ಮಹೇಶ್ವರು ಕ್ರೀಡಾಪಟುಗಳು ದಯವಿಟ್ಟು ಅಲ್ಲಿ ಹೋಗಿ ಅನ್ನಭೋಜನ ಸ್ವೀಕಾರ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅನ್ನಭೋಜನ ಅಲ್ಲಿ ಸೇವೆ ನಡೀತಾ ಇದೆ. ದಯವಿಟ್ಟು ಮಹಾಲಿಂಗೇಶ್ವರ ಸನ್ನಿಧಿಯ ಪಕ್ಕ ಅನ್ನಪ್ರಸಾದ ಸೇವೆ ದಯವಿಟ್ಟು ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇವೆ. ಮಹಿಳಾ ವಿಭಾಗದ ಮೊಸರು ಕುಡಿಕೆ ಹೊಡೆಯುವ ಸ್ಪರ್ಧೆ ಮತ್ತೆ ಆಯಿತು. ಪುರುಷ ವಿಭಾಗದ ಅಡ್ಡ ಕಮ್ಮನಡಿಗೆ ದಯವಿಟ್ಟು ಅಲ್ಲಿ ಆರಂಭಿಸಬೇಕು. ದಯವಿಟ್ಟು ಇನ್ನೀಗ ಮಕ್ಕಳಿಗೆ ಸ್ಲೋ ಸೈಕಲ್ ರೇಸ್ ಮತ್ತು ಮಹಿಳಾ ವಿಭಾಗದವರಿಗೆ ಹಗ್ಗ ಜಗಾಟ ಈ ಎರಡು ಇವೆಂಟ್ಗಳು ಮಾತ್ರ ಇನ್ನು ಉಳಿದಿವೆ. ಮಕ್ಕಳಿಗೆ ನಿಧಾನ ಸೈಕಲ್ ಪ್ರಯಾಣ, ಮಹಿಳೆಯರಿಗೆ ತಗ್ಗಫ್ವಾರ ಹಗ್ಗ ಜಗ್ಗಾಟ. ಮಹಿಳೆಯರ ಮಡಿಕೆ ಹೊಡೆಯುವ ಸ್ಪರ್ಧೆ ಪಥಗಳ ಚಂದ್ರಾವತಿ ರಂಗೋಲಿ ಸ್ಪರ್ಧೆಯಲ್ಲಿ
ಪ್ರಥಮ ಕವಿತಾ ಜೀವನ್, ದ್ವಿತೀಯ ಅಮಿತಾ ಎಸ್ಎನ್, ತೃತೀಯ ಮಮತಾ ರೈ ಅಜ್ಜಿಕಲ್ಲು. ಸಂಗೀತ ಕುರ್ಚಿಯಲ್ಲಿ ಪ್ರಥಮ ವಾಣಿ ಕಬಕ, ದ್ವಿತೀಯ ಮಮತಾ ಕೃಷ್ಣನಗರ. ಉದ್ದಕಂಬ ಸ್ಪರ್ಧೆಯಲ್ಲಿ ಲೋಕೇಶ್ ಕೆದಿಲ ಪ್ರಥಮ. ಮಹಿಳೆಯರ ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಡುವವರು ಕೊಡಬಹುದು. ಸ್ಥಳದಲ್ಲಿ ತಂಡ ರಚನೆ ಮಾಡಿ ಹಗ್ಗ ಜಗ್ಗಾಟ ಮಹಿಳೆಯರ ಸ್ಪರ್ಧೆ ನಡೆಯಲಿಕ್ಕೆ ಇದೆ. ದಯವಿಟ್ಟು ಬಂದಂತ ಎಲ್ಲ ಮಹಿಳೆಯರು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಉದ್ದಕಂಬ ಏರಿದ ಲೋಕೇಶ್ ಕೆದಿಲ ಇವರು ಎಲ್ಲಿ ಇದ್ರು ವೇದಿಕೆ ಹತ್ರ ಬರಬೇಕು. ಇನ್ನದಾಗಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಲೋಕೇಶ್ ಕೆದಿಲ ಉದ್ದಕಂಬ ಹತ್ತಿದ ಸ್ಪರ್ಧಾಳು ಎಲ್ಲಿದ್ದರೂ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಗ್ಗ ಜಗ್ಗಾಟದ ತಂಡ ಇದ್ದರು ವೇದಿಕೆ ಹತ್ರ ಬರಬೇಕು. ಹಗ್ಗ ಜಗ್ಗಾಟ ಮಹಿಳೆಯರ ತಂಡ ಇದೀಗ ಮಲೆನಾಡು ತಂಡವು ಹೆಸರು ನೋಂದಾಯಿಸಿಕೊಂಡಿದೆ.
ಮಹಿಳೆಯರ ವಿಭಾಗದ ಹಗ್ಗದ ಜೊತೆಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳಲ್ಲಿ ಹೆಸರು ನೀಡಿ ದಯವಿಟ್ಟು ಕೇವಲ ಇಲ್ಲಿ 3 ತಂಡಗಳು ಮಾತ್ರ ಇಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಮಹಿಳಾ ವಿಭಾಗದ ಹಗ್ಗದ ಜೊತೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ತಮ್ಮ ತಂಡದ ಜೊತೆಗೆ ಇಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇಲ್ಲಿ ಕೇವಲ 3 ತಂಡಗಳು ಮಾತ್ರ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಅವಕಾಶ ಮತ್ತು ವಂಚಿತರಾಗಬೇಡಿ. ಎಷ್ಟಿದ್ದಾರೆ? ಕೇವಲ 3 ತಂಡಗಳು ಮಾತ್ರ ಇಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿವೆ. ತಂಡಗಳು ಇಬ್ಬರು ದಯವಿಟ್ಟು ಇಲ್ಲಿ ಭಾಗವಹಿಸಿ. ಸೋಲು ಗೆಲುವು ಅದು ದೊಡ್ಡ ವಿಷಯ ಅಲ್ಲ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಮುಖ್ಯ. ಕೇವಲ 4 ತಂಡಗಳು ಮಾತ್ರ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಇಲ್ಲಿ ಮಹಿಳಾ ವಿಭಾಗದ ಹಗ್ಗದ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ರೂಪೇಶ್ ಅಂದ್ರೆ ಇವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತಮ್ಮ ಹತ್ರ ಬರ್ತಿದ್ದಾರೆ. 4 ಇಲ್ಲಿ ಕೇವಲ 3 ತಂಡಗಳು ಮಾತ್ರ ಹೆಸರು ಕೊಟ್ಟಿವಂತೆ. ಉಲ್ಲಾಲ್ತಿ ಬಲ್ನಾಡು, ಶಿಖಾ ಪುತ್ತೂರು ಮತ್ತು ಫ್ರೆಂಡ್ಸ್ ಪುತ್ತೂರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಲ್ಲಿ ಕೇವಲ 3 ತಂಡಗಳು ಮಾತ್ರ ಹಗ್ಗದ ಸ್ಪರ್ಧೆಗೆ ಹೆಸರು ನೋಂದಾಯಿಸಿಕೊಂಡಿವೆ. ಇಲ್ಲದಿದ್ದರೆ ಇಲ್ಲಿ ಕೇವಲ 3 ತಂಡಕ್ಕೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಿದ್ದಾರೆ. ಸಮಯ ಈಗಾಗಲೇ ಬಹಳ ನೀಡಿದೆ. ಹತ್ತು ನಿಮಿಷದ ಕಾಲಾವಕಾಶ ನೀಡ್ತೇವೆ. ಯಾರಾದರೂ ತಂಡ ಇದ್ರೆ ದಯವಿಟ್ಟು ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಳ್ಳಿ. ಕೇವಲ 10 ನಿಮಿಷದ ಕಾಲಾವಧಿಯನ್ನು ನೀಡುತ್ತಿದ್ದೇವೆ ನಿಮಗೆ.
ಮಹಿಳಾ ವಿಭಾಗದ ಹಗ್ಗಜಾತದ ಹೆಸರುಗೊಟ್ಟವರು ತಮ್ಮ ತಂಡದೊಂದಿಗೆ ಸಜ್ಜಾಗಿರಿ. ದಯವಿಟ್ಟು ಈಗಾಗಲೇ ನಾವು ಇಲ್ಲಿ ಈ ಸ್ಪರ್ಧೆಯನ್ನು ಆರಂಭ ಮಾಡ್ತೇವೆ. 3 ತಂಡಗಳು ಉಲ್ಲಾಲ್ತಿ ಬಲ್ನಾಡು, ಶಿಕಾಪುತ್ತೂರು ಮತ್ತು ಫ್ರೆಂಡ್ಸ್ ಪುತ್ತೂರು. ಅವರ ಕ್ಯಾಪ್ಟನ್ಸ್ ಬರಬೇಕು 3 ಜನ ಕೂಡ. ಇಲ್ಲಿ 3 ತಂಡದ ಲಾಡ್ಸ್ ನಡೀತಾ ಇದೆ. ಉಲ್ಲಾಲ್ತಿ ಬಲ್ನಾಡು, ಶಿಕಾಪುತ್ತೂರು ಮತ್ತು ಫ್ರೆಂಡ್ಸ್ ಪುತ್ತೂರು. ಇಲ್ಲಿ 2 ತಂಡಗಳು, ಒಂದು ತಂಡ ಇದರಲ್ಲಿ ಡೈರೆಕ್ಟ್ ಫೈನಲ್ಗೆ ಹೋಗ್ತದೆ. ಇಲ್ಲಿ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲ ನಾವು ನಿರ್ಣಾಯಕ ನಾವು ಇದೇ ಥರ ಮಾಡಿ ಉಲ್ಲಾಲ್ತಿ ಬಲ್ನಾಡು ವರ್ಸಸ್ ಶಿಕಾಪುತ್ತೂರು ಪ್ರಥಮ ಪಂದ್ಯ. ಉಲ್ಲಾಲ್ತಿ ಬಲ್ನಾಡು ವರ್ಸಸ್ ಶಿಕಾಪುತ್ತೂರು. ಅಲ್ಲಿ ಗೆದ್ದ ತಂಡ ಫೈನಲ್ನಲ್ಲಿ ಫ್ರೆಂಡ್ಸ್ ಪುತ್ತೂರಿನ ಜೊತೆಗೆ ಸ್ಪರ್ಧೆ. ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಅದು ನಾವು ಲಾಸ್ ಮಾಡಿರೋದಕ್ಕೆ ನಾವು ಇಲ್ಲಿ 3 ತಂಡ ಇರೋದಲ್ವಾ, ನಾವು ಲಾಸ್ ಮಾಡಿದ್ವಿ. ಇಲ್ಲಿ ನಮಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ತಂಡ ಇನ್ನೊಂದು ಇಲ್ಲ ಅಲ್ಲ. 4 ತಂಡ ಯಾರಾದ್ರೂ ಇದ್ರೆ ಮಾಡಿಸಿ, ನಾವು ಮತ್ತೆ ಲಾಸ್ ಮಾಡ್ತೇವೆ. 4 ತಂಡ ಇದ್ರೆ ಇರೋದು ಇದೇ ಫೈನಲ್. 4 ತಂಡ ಇದ್ರೆ ಕೇವಲ 1 ನಿಮಿಷದಲ್ಲಿ ನಾವು ಇದನ್ನು ಆರಂಭ ಮಾಡ್ತೇವೆ. 1 ನಿಮಿಷ ಟೈಮ್. ತಂಡ ಇದೆಯಾ? ಹಗ್ಗಜಾತಕ್ಕೆ ಎಲ್ಲಿ 5 ನಿಮಿಷ ಕಾಯಲಿಕ್ಕಿಲ್ಲ, ನಾವು 2 ನಿಮಿಷ ಕಾಲಾವಕಾಶ ಕೊಟ್ಟಿದ್ದೇವೆ. ಮತ್ತು 2 ನಿಮಿಷ ಡೊನೇಟ್ ಅದು.
ಇಲ್ಲಿ 4 ಟೀಮ್ ಬಂದಿದೆ, ದಯವಿಟ್ಟು ಇಲ್ಲಿ ಹೆಸರು ನೋಂದಾಯಿಸಿ ಬನ್ನಿ. ಹೆಸರು ಇಲ್ಲಿಗ 4 ತಂಡಗಳು: ಶ್ರೀ ಹುಲ್ಲಾಂಟಿ ಬಲ್ನಾಡು, ಶಿಖಾ ಪುತ್ತೂರು, ಫ್ರೆಂಡ್ಸ್ ಪುತ್ತೂರು, ಶ್ರೀಕೃಷ್ಣ ಪುತ್ತೂರು. 4 ತಂಡ, ದಯವಿಟ್ಟು 4 ತಂಡ ಕತ್ತಂಡ್ರು, 4 ತಂಡಗಳ ಕತ್ತಂಡು ಬರ್ಬೇಕು ಇಲ್ಲಿ. ಕ್ಯಾಪ್ಟನ್ಸ್ ಇನ್ನೊಂದು ಕ್ಯಾಪ್ಟನ್ಸ್ ಬಲ್ನಾಡು 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 ಶಿಖಾ ಪುತ್ತೂರು. ಇಲ್ಲಿ 4 ತಂಡ, ಇಲ್ಲಿ 1 2 3 4 ಇಲ್ಲಿ ಶ್ರೀಕೃಷ್ಣ ಹೊಸ ತಂಡ.
ಹಗ್ಗ ಹಗ್ಗ ಇಟ್ಕೊಳ್ಳಿ, ಹಗ್ಗ ಎರಡು ಸೈಡ್ ಕಡೆ ಟೈಟ್ ಮಾಡ್ಕೊಳ್ಳಿ. ಅನ್ನ ಪ್ರಸಾದ ಸ್ವೀಕಾರ ಮಾಡುತ್ತಿರುವಂತಹ ಭಕ್ತ ಜನಗಳು ಆದಷ್ಟು ಬೇಗ ಅಲ್ಲಿ ಅನ್ನ ಚಿತ್ರ ಇರಬೇಕು. ವನಸ್ಸು ನಂತರ ಬಾಕಿ ಇತ್ತಿನಗಳು ಗವರ್ಮೆಂಟ್ ಅದು ವನಸ್ಸಾಡ ಬೇಡಂಗೆ ಬೇಡನಿಲ್ಲ. ಇಲ್ಲ ಅದು ತೀರ್ಪುಗಾರರು ಗಮನಿಸ್ತಾರೆ. ವನಸ್ಸು ನಂತರ ಬಾಕಿ ಇತ್ತಿನಗಳು ಐನೂರು ಬೇಗ ವನಸ್ಸು ನಂತರ ಸೇರೋದು. ಒಂದು ಹಗ್ಗದ ಗಡದಲ್ಲಿ 8 ಜನರ ತಂಡ. ದಯವಿಟ್ಟು ಹಗ್ಗ ಎರಡು ಸೈಡ್ ಟೈಟ್ ಮಾಡ್ಕೊಳ್ಳಿ, ಎಳಿಲಿಕ್ಕಿಲ್ಲ. ಹೌದು, ದ್ವಿತೀಯ ಪಂದ್ಯ ಉಳ್ಳಾಲ್ಟಿ ವರ್ಸಸ್ ಪ್ರಿನ್ಸ್ ಪುತ್ತೂರ್. ಪ್ರಿನ್ಸ್ ಪುತ್ತೂರ್ ಉಳ್ಳಾಲ್ಟಿ ಹಾಗೂ ಪ್ರಿನ್ಸ್ ಪುತ್ತೂರು, ಉಳ್ಳಾಲ್ಟಿ ಬಲ್ನಾಡು ಹಾಗೂ ಪ್ರಿನ್ಸ್ ಪುತ್ತೂರು ಇದರ ತಂಡದ ಎಲ್ಲ ಆಟಗಾರರು ಇದರ ಪಂದ್ಯಾಟ ಪ್ರಾರಂಭಗೊಂಡಿದೆ.
ಶ್ರೀ ಬಲ್ನಾಡು ಹಾಗೂ ಶಿಖಾ ಪುತ್ತೂರು ಫೈನಲ್ ತಂಡಕ್ಕೆ ಪ್ರವೇಶ ಮಾಡಿದೆ. ತಂಡದ ಆಟಗಾರರು ಆದಷ್ಟು ಬೇಗ ಸಜ್ಜಾಗಬೇಕು. ಶ್ರೀ ಬಲ್ನಾಡು ಹಾಗೂ ಶಿಖಾ ಪುತ್ತೂರು ತಂಡವು ಅಗ್ಗಜಾಟದಲ್ಲಿ ಫೈನಲ್ ಪ್ರವೇಶಿಸಿದೆ. ಇದೀಗ ಫೈನಲ್ ಪ್ರವೇಶ ಪಂದ್ಯಾಟ ಜರುಗಲಿದೆ. ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನಾಚರಣೆ ಅಂಗವಾಗಿ 12ನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವದ ಮಹಿಳೆಯರ ಅಗ್ಗಜಾಟ ಫೈನಲ್ ಪ್ರವೇಶವಾಗಿದೆ. ಹಗ್ಗವನ್ನು ಟೈಟ್ ಆಗಿ ಇಟ್ಕೊಳ್ಬೇಕು. ಶ್ರೀ ಬಲ್ನಾಡು ಹಾಗೂ ಶಿಖಾ ಪುತ್ತೂರು ತಂಡದ ಫೈನಲ್ ಪಂದ್ಯಾಟ ಅಗ್ಗಜಾಟ ಮಹಿಳೆಯರಿಗೆ ನಡೀತಾ ಇದೆ.
ಪರಿಷತ್ ಭಜನೆಗಳ ಎಲ್ಲ ಕಾರ್ಯಕರ್ತರ ಗಮನಕ್ಕೆ ದಯವಿಟ್ಟು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸನಗಳನ್ನ ಸೆಟ್ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ನಮ್ಮೊಂದಿಗೆ ಸಹಕರಿಸಬೇಕು. ಇಲ್ಲಿ ನಡೆಯುವ ಎಲ್ಲ ಸ್ಪರ್ಧೆಗಳ ಮುಂದೆ ದಯವಿಟ್ಟು ಈ ಸ್ಥಳವನ್ನು ಸ್ವಚ್ಛಗೊಳಿಸಿ ಕುರ್ಚಿಗಳನ್ನ ಇಲ್ಲಿ ಸಾಲಾಗಿ ಜೋಡಿಸಲು ತಮ್ಮೊಂದಿಗೆ ಸಹಕರಿಸಬೇಕೆಂದು ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಭಜನೆಗಳ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಅದೇ ವೇದಿಕೆ ಮುಂಭಾಗಕ್ಕೆ ಬಂದು ಈ ಒಂದು ಕಾರ್ಯದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕೆಂದು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಆಸನಗಳೆಲ್ಲ ಸೆಟ್ ಮಾಡಬೇಕು ಇಲ್ಲಿ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ. ಆಮೇಲೆ ಶೋಭಾಯಾತ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ 6:15ಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮೊಂದಿಗೆ ಕೈ ಜೋಡಿಸಿ ಇಲ್ಲಿ ಕುರ್ಚಿಗಳನ್ನು ಜೋಡಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ.
राधिकावल्लभं जानकीनायकं रामचन्द्रं भजे जानकीनायक ಹರಿ ಓಂ ಹರಿ ಓಂ ಹರಿ ಓಂ. ದಯವಿಟ್ಟು ಬಜರಂಗ ದಳದ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಆಸನಗಳನ್ನ ಸೆಟ್ ಮಾಡಬೇಕು ದಯವಿಟ್ಟು. ಅಡ್ಡಗಂಬದ ಬಳಿ ಯಾರು ಅವಶ್ಯಕತೆ ಇದ್ದೀರಿ ಅವರು ಮಾತ್ರ ಇದ್ರೆ ಸಾಕು. ಉಳಿದ ಎಲ್ಲ ಕಾರ್ಯಕರ್ತರು ದಯವಿಟ್ಟು ವೇದಿಕೆಯನ್ನ ಸೆಟ್ ಮಾಡಿ ಕೊಡಬೇಕು. सुन्दरं देवकीनन्दनं नन्दजं सन्दरे देवकीनन्दनं नन्दजं सन्दधम् विष्णवे जिष्णवे शङ्खिने चक्रिणे विष्णवे जिष्णवे शङ्खिने चक्रिणे रुक्मिणे रागिणे जानकी ಪರಿಷತ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ ಸಭಾ ಕಾರ್ಯಕ್ರಮಕ್ಕಾಗಿ ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳು ಆಸನ ವ್ಯವಸ್ಥೆಯನ್ನು ಸೇರಿಸಿದ ತಮಗೆ ಸಹಕರಿಸಬೇಕು. ದಯವಿಟ್ಟು ವಿಶ್ವ ಹಿಂದೂ ಪರಿಷತ್ ಭಜನೆಯ ಎಲ್ಲ ಕಾರ್ಯಕರ್ತರು ಅಡ್ಡಮತ ಎಲ್ಲ ಕಾರ್ಯಕರ್ತರು ದಯವಿಟ್ಟು ನಮಗೆ ಸೇರಿದವರಿಗೆ ಸಾಧ್ಯ ಇಲ್ಲ. ದಯವಿಟ್ಟು ಇಲ್ಲಿ ಬಂದು ಸಹಕರಿಸಿ ನಮಗೆ ಅಡ್ಡಗಂಬದ ಅಂಕಣದಲ್ಲಿರುವ ಬಜರಂಗ ದಳದ ಕಾರ್ಯಕರ್ತರು ದಯವಿಟ್ಟು ಅಲ್ಲಿ ಯಾರು ಅವಶ್ಯಕತೆ ಇದೆ ಅವರು ಮಾತ್ರ ಅಲ್ಲಿ ಇದ್ರೆ ಸಾಕು. ಉಳಿದವರೆಲ್ಲ ಬಂದು ಆಸನಗಳನ್ನ ಸೆಟ್ ಮಾಡಬೇಕು. ದಯವಿಟ್ಟು ಸಮಯ ಮೀರ್ತಾ ಇದೆ. ಹಾಗೆ ಕ್ಷೇತ್ರದ ಅನ್ನಛತ್ರದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದೆ. ಯಾರೆಲ್ಲ ಊಟ ಮಾಡಲಿಕ್ಕೆ ಬಾಕಿ ಇದ್ದೀರಿ ದಯವಿಟ್ಟು ಕ್ಷೇತ್ರದ ಛತ್ರಕ್ಕೆ ತೆರಳಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು.